ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಬೊಕ್ಕ ಮಹಿಳಾ ಮೋರ್ಚಾ ಮುತಾಲಿಕೆಡ್ ಮಂಡಲದ ಬೇತೆ ಬೇತೆ ಮೋರ್ಚಾಲದ ಸಹಕಾರಡ್ ಹರ್ ಘರ್ ತಿರಂಗ ಅಭಿಯಾನ ಸ್ವಾತಂತ್ರ್ಯ ಹೋರಾಟಗಾರ್ತಿ ವೀರರಾಣಿ ಅಬ್ಬಕ್ಕನ ಪ್ರತಿಮೆದ ಪರಿಸರಡ್ ಸ್ವಚ್ಛತೆ ಬೊಕ್ಕ ಮಾಲಾರ್ಪಣೆ ಕಾರ್ಯಕ್ರಮನು ಅಂಗಾರ ಬಯ್ಯಗ್ ಉಳ್ಳಾಲ ಅಬ್ಬಕ್ಕ ಸರ್ಕಲ್ ನಡಪಾಯಿರು. ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಬೊಕ್ಕ ಮಹಿಳಾ ಮೋರ್ಚಾ ಮುತಾಲಿಕೆಡ್ ಮಂಡಲದ ಬೇತೆ ಬೇತೆ ಮೋರ್ಚಾಲದ ಸಹಕಾರಡ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ ಲೆಪ್ಪು ಪ್ರಕಾರ ಉಳ್ಳಾಲ ಅಬ್ಬಕ್ಕ ವೃತ್ತದ ಕೈತಳ್ಳು ಹರ್ ಘರ್ ತಿರಂಗ ಅಭಿಯಾನನು ಅಂಗಾರ ಬಯಗ ನಡಪಾಯಿರು. ಉಳ್ಳಾಲ ಅಬ್ಬಕ್ಕ ಸರ್ಕಲ್ದ ಅಬ್ಬಕ್ಕನ ಪ್ರತಿಮೆ ಬೊಕ್ಕ ಸುತ್ತಮುತ್ತ ಸ್ವಚ್ಛ ಮಲ್ತದ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆ ಮಲ್ತದ ಹರ್ ಘರ್ ತಿರಂಗ ಅಭಿಯಾನಗ ಚಾಲನೆ ಕೊರಿಯರು. ಪ್ರಧಾನಿ ನರೇಂದ್ರ ಮೋದಿಯರನ ಆಶಯದ ಪ್ರಕಾರ ಹರ್ ಘರ್ ತಿರಂಗ ಅಭಿಯಾನ ನಡಪಾವೊಂದುಲ್ಲ. ಅವಿತ ಒಟ್ಟಿಗೆ ಅಬ್ಬಕ್ಕನ ಚರಿತ್ರೆ ಏಪಲ ನೆಂಪುಡು ಒರಿಯಡು ಪಂಡದು ಬಿಜೆಪಿದ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರ ಉಪ್ಪುನಗ ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವಗ್ ಅಬ್ಬಕ್ಕನ ಪ್ರತಿಮೆಗೆ ಮಾಲಾರ್ಪಣೆ ಮಲ್ತೊಂದು ಬೈದ ಇತ್ಯಾವೇನು ಮಾತಾ ಸರ್ಕಾರಲ ದುಂಬರಿ ಸಾವಂದುಲು ಏರ್ಪಂಡದು ಬಿಜೆಪಿ ಮಹಿಳಾ ಮೋರ್ಚಾ ಮಾಜಿ ಜಿಲ್ಲಾಧ್ಯಕ್ಷರು ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ತೆರಿಪಾಯರು. ನಮ್ಮ ಬಿಜೆಪಿ ಸರ್ಕಾರ ಇರುವಾಗ, ಬಿಜೆಪಿ ಆಡಳಿತ ಇರುವಾಗ ನಮ್ಮ ಪಕ್ಷದ ಹಿರಿಯರು, ಅದು ಬಾಬು ಬಂಗೇರ ಆಗಿರ್ಬೋದು, ಸೀತಾರಾಮ ಕುಲಾಲ್ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಇಲ್ಲಿಯ ಸಂಘ ಸಂಸ್ಥೆಗಳು ಒಟ್ಟು ಸೇರಿ ಇತಿಹಾಸದ ಪುಟದಲ್ಲಿರುವಂತಹ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕಳ ಪುತ್ಥಳಿಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದು. ಅಂತ ಒಂದು ಸರ್ಕಲ್ ಅನ್ನು ಮಾಡಿದ್ದಾರೆ. ಅಲ್ಲಿ ಪ್ರತಿಮೆಯನ್ನು ಪುತ್ಥಳಿಗೆ ಒಂದು ಜೀವವನ್ನು ಕೊಟ್ಟಿದ್ದಾರೆ. ಇವತ್ತೆಲ್ಲ ನಾವು ಕಿರಿಯರು, ನಮ್ಮ ಹಿರಿಯರು ನಡೆದು ಬಂದ ದಾರಿಯಲ್ಲಿ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ ನಮ್ಮೆಲ್ಲರ ನಾಯಕರು, ರಾಷ್ಟ್ರೀಯ ನಾಯಕರಾದ ಅಮಿತ್ ಶಾ ಅವರು ಕೂಡ ಈ ಒಂದು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ್ದೇವೆ. ಜಿಲ್ಲಾ ಮಹಿಳಾ ಮೋರ್ಚಾದ ಒಂದು ವತಿಯಿಂದ 75ನೇ ಅಮೃತ ಮಹೋತ್ಸವಕ್ಕೆ ಇಡೀ ರಾಜ್ಯ ಮಟ್ಟದ ನಾಯಕರು ಬಂದು ಇಲ್ಲಿ ಅಬ್ಬಕ್ಕಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅದ್ಭುತವಾದಂಥ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರು 400ಕ್ಕಿಂತಲೂ ಹೆಚ್ಚು ಅವರೇ ವಾಹನಗಳನ್ನು, ದ್ವಿಚಕ್ರ, 4 ಚಕ್ರ, ಟೆಂಪೋ, ಬೈಕ್ಗಳನ್ನೆಲ್ಲ ಇಟ್ಕೊಂಡು ಒಂದು ಅದ್ಭುತವಾದಂಥ ರ್ಯಾಲಿಯನ್ನು ಮಾಡಿದ್ದನ್ನು ಕೂಡ ನಾವು ನೆನಪಿಸ್ಕೊಳ್ತಾ, ಇವತ್ತು ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಭಾಳಷ್ಟು ಜನ ಇದ್ದಾರೆ. ಅದು ಭಗತ್ ಸಿಂಗ್ ಇರ್ಬೋದು, ಚಂದ್ರಶೇಖರ್ ಆಜಾದ್ ಇರ್ಬೋದು, ಎಲ್ಲರನ್ನ ನೆನೆಸ್ಕೊಳ್ಳುತ್ತಾ ಈ ತುಳುನಾಡಿನ ಮಣ್ಣಿಗೆ, ಉಳ್ಳಾಲಕ್ಕೆ ಪೋರ್ಚುಗೀಸರ ಜೊತೆ ಹೋರಾಟ ಮಾಡಿ ಸಿಂಪಿಲಿಯಾಗಿ, ಅವಳನ್ನು ಪೋರ್ಚುಗೀಸರು ಕೂಡ ಸಿಂಪಿಲಿ ಅಂತ ಹೇಳ್ತಾ ಇದ್ದಾರಂತೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅವಳ ಕಾಲ ಇತಿಹಾಸ ಇರುವುದು ಪಿಯತ್ತೋ ದಲವೆಲ್ಲೋ ಎಂಬ ಇಟಲಿಯ ದಾರ್ಶನಿಕ. ಅಂಥ ಒಬ್ಬ ದಾರ್ಶನಿಕನ ಪುಟದಲ್ಲಿ ಇಟಲಿಯಲ್ಲಿ ನಮ್ಮ ಅಬ್ಬಕ್ಕಳ ಒಂದಷ್ಟು ಅವಳ ಚರಿತ್ರೆ ಇದೆ. ಈ ಚರಿತ್ರೆಯನ್ನು ಉಳಿಸ್ಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಯಾವಾಗ ರಾಷ್ಟ್ರ ಸರ್ಕಾರ, ರಾಜ್ಯದ ಮತ್ತು ಕೇಂದ್ರ ಸರ್ಕಾರದಲ್ಲಿದ್ದ ಅನಂತರ ಎಲ್ಲ ಪಕ್ಷಗಳ ಎಲ್ಲ ನಾಯಕರ ಗಮನಕ್ಕೆ ಬಂದು ಪ್ರತಿ ವರ್ಷ ಇಲ್ಲಿ ಅಬ್ಬಕ್ಕಳಿಗೆ ಮಾಲಾರ್ಪಣೆಯ ಮೂಲಕ ಅವಳಿಗೆ ಗೌರವ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಂಕ್ಲು ಬಿಜೆಪಿ ರಾಷ್ಟ್ರ ಅಧ್ಯಕ್ಷರು ಜೆಪಿ ನಡ್ಡಾ ಬೊಕ್ಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಯರನ ಆದೇಶ ಪ್ರಕಾರ ಆಗಸ್ಟ್ 13 ತಾರೀಕಿರ್ದು 17 ತಾರೀಕು ಮುಟ್ಟ ಹರ್ ಘರ್ ತಿರಂಗ ಅಭಿಯಾನ ಕಾರ್ಯಕ್ರಮನು ನಡಪಾವೊಂದುಲ್ಲ ಪಂಡದು ಬಿಜೆಪಿ ರಾಜ್ಯ ಮೀನುಗಾರಿಕಾ ಪ್ರಕೋಷ್ಠದ ಸಹ ಸಂಚಾಲಕರು ಉಳ್ಳಾಲ ಮೊಗವೀರ ಸಂಘದ ಅಧ್ಯಕ್ಷರು ಯಶವಂತ್ ಅಮೀನ್ ತೆರಿಪಾಯರು. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಪ್ರೇರಣೆ ಇದೆ. ರಾಷ್ಟ್ರೀಯ ಅಧ್ಯಕ್ಷರು ಜೆಪಿ ನಡ್ಡಾಜಿಯವರ ಸೂಚನೆ, ಅದರ ಜೊತೆಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರ ಆದೇಶದಂತೆ ಇವತ್ತಿನ ದಿನದಿಂದ 15 ತಾರೀಕಿಯವರೆಗೆ ಘರ್ ಘರ್ ಮೇ ತಿರಂಗ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮದ ಪ್ರಕಾರ ಎಲ್ಲ ಕಾರ್ಯಕರ್ತರ ಮನೆಗಳಲ್ಲಿ ಇವತ್ತು ನಾವು ತಿರಂಗ ಧ್ವಜವನ್ನು ಹಾರಿಸುವ ಮುಖಾಂತರ ಈ ರಾಷ್ಟ್ರವ್ಯಾಪಿಯಾಗಿ ತಿರಂಗ ಒಂದು ಎಲ್ಲ ಮನೆಗಳಲ್ಲೂ ಹಾರ್ತಿದೆ.
ಬಲಿಷ್ಠ ಭಾರತದ ಕನಸಿಗೆ ಪೂರಕವಾಗಿ ನಾವೊಂದು ಸಹಕಾರಿ ಆಗಬೇಕನ್ನೋ ಕಾರಣಕ್ಕೆ ಈ ಒಂದು ಯೋಚನೆ ಮಾಡಿದ್ದಾರೆ. 1947ರಲ್ಲಿ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಅದಕ್ಕಿಂತಲೂ ಪೂರ್ವದಲ್ಲಿ ನಾವು ಯಾರನ್ನು ಹೇಳಬೇಕಂದ್ರೆ ತುಂಬ ಮಂದಿ ಅದನ್ನು ಹೋರಾಟಗಳನ್ನು ಮಾಡಿದರು. ಅದಕ್ಕಿಂತಲೂ ವಿಶೇಷವಾಗಿ ಪ್ರಥಮ ಸ್ವಾತಂತ್ರ್ಯ ಹೋರಾಟವನ್ನು ನಡೆಸಿದಂಥವರು ನಾವು ಈಗ ಈ ಸರ್ಕಲಲ್ಲಿ ನಿಂತಿದ್ದೇವೆ. ದೇವಿ ಅಬ್ಬಕ್ಕನ ಆಡಳಿತ ಇರುವಾಗ ಪೋರ್ಚುಗೀಸರ ವಸಾಹತುಗಳಿಗೆ ಕಿಂಚಿತ್ತೂ ಜಾಗವನ್ನು ಕೊಡದೆ ಅವರು ಪ್ರತಿರೋಧನ ವ್ಯಕ್ತಪಡಿಸಿದಾಗ ಅವರ ನಾವೆಗೆ ಬೆಂಕಿಯನ್ನು ಕೊಟ್ಟು ಅವರನ್ನು ಸುಟ್ಟು ಓಡಿಸುವ ಮುಖಾಂತರ ಈ ಭಾಗದಲ್ಲಿ ಒಂದು ಕ್ರಾಂತಿಯ ಕಿಚ್ಚನ್ನು ಹರಡಿ ಈ ದೇಶವಾಸಿಗಳಿಗೆ ಸ್ವತಂತ್ರ ಅನ್ನುವುದನ್ನು ತೋರಿಸಿಕೊಟ್ಟವರು ರಾಣಿ ಅಬ್ಬಕ್ಕ ದೇವಿ. ರಾಣಿ ಅಬ್ಬಕ್ಕ ದೇವಿಯ ತದನಂತರ ಈ ಒಂದು ಪ್ರತಿಮೆಯಲ್ಲಿ ಬರಬೇಕಿದ್ರೆ ಅದರ ಮಧ್ಯದಲ್ಲಿ ನಡೆದಂಥ ವಿಚಾರಗಳನ್ನು ನಾವು ಹೇಳಬೇಕು. ಸನ್ಮಾನ್ಯ ಬಾಬು ಬಂಗೇರರು ಉಳ್ಳಾಲ ಗ್ರಾಮ ಪಂಚಾಯತಿನ ಪ್ರಭಾರ ಅಧ್ಯಕ್ಷರಾಗಿದ್ದ ಸಂದರ್ಭ 1989ರಲ್ಲಿ ಅವರು ಪ್ರಭಾರ ಅಧ್ಯಕ್ಷರಾಗಿದ್ದರು. ಆವಾಗ ಇನ್ನೂ ಈ ಸರ್ಕಲ್ ಆಗಿದ್ದಿರಲ್ಲ. ಈ ಸರ್ಕಲ್ ಮಾಡಬೇಕಂತೇಳಿ ಆಗಿನ ಯುವಕರ ಒಂದು ತಂಡ ದೊಡ್ಡದಾದ ಒಂದು ಪೈಪಿನ ವೃತ್ತವನ್ನು ಇಲ್ಲಿ ಇಟ್ಟು ಮಾಡಿತ್ತು. ಆದರೆ ಅದಕ್ಕೆ ನಿರ್ಣಾಯಕ ರೂಪವನ್ನು ನಗರಸಭೆ ಗ್ರಾಮ ಪಂಚಾಯತಿಯಲ್ಲಿ ಕೊಡಲಿಕ್ಕೆ ಆಗಿಲ್ಲ. ಸನ್ಮಾನ್ಯ ಬಾಬು ಬಂಗೇರವರು ಪ್ರಭಾರ ಅಧ್ಯಕ್ಷರಾಗಿ ಸಂದರ್ಭದಲ್ಲಿ ಎಲ್ಲರನ್ನ ಮನವೊಲಿಸಿಕೊಂಡು ಅದಕ್ಕೆ ರಾಣಿ ಅಬ್ಬಕ್ಕ ಸರ್ಕಲ್ ಆಗಬೇಕು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿ ಇಲ್ಲಿ ರಾಣಿ ಅಬ್ಬಕ್ಕ ಸರ್ಕಲ್ ಆಗಬೇಕಿದ್ರೆ ಕಾರಣೀಭೂತರಾದಂಥ ಶ್ರೀಯುತ ಬಾಬು ಬಂಗೇರ್ ನಮ್ಮ ಜೊತೆಗಿದ್ದಾರೆ. ಇದು ಶ್ಲಾಘನೀಯ ವಿಚಾರ. ಕುಡ್ಲ ಮಂಡಲ ಪ್ರಭಾರ ಅಧ್ಯಕ್ಷರು ಹೇಮಂತ್ ಶೆಟ್ಟಿ, ಕಾರ್ಯದರ್ಶಿ ರಮೇಶ್ ಬೆದ್ರೋಳಿಗೆ, ರಾಜೇಶ್ ಉಳ್ಳಾಲ್, ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ, ಯಶವಂತ್ ದೇರಾಜೆ, ಪ್ರಕಾಶ್ ಸಿಂಪೋನಿ, ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಅಮ್ಲಮಗರು, ಯುವ ಮೋರ್ಚಾ ಅಧ್ಯಕ್ಷರು ಮುರಳಿ ಕೊಣಾಜೆ, ಪ್ರಧಾನ ಕಾರ್ಯದರ್ಶಿ ದೀಕ್ಷಿತ್ ಕಾಪಿಕಾಡ್, ಲವೀಶ್ ಪಿಲಾರ್, ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಸಂಚಾಲಕರು ಸತೀಶ್ ಕರ್ಕೇರ, ಸಹಕಾರಿ ಪ್ರಕೋಷ್ಠದ ರಾಜ್ಯ ಸದಸ್ಯರು ಸುರೇಶ್ ಆಳ್ವ ತಲಪಾಡಿ, ಮಹಿಳಾ ಮೋರ್ಚಾ ಪ್ರಭಾರಿ ಬೊಕ್ಕ ಮಂಡಲ ಕಾರ್ಯದರ್ಶಿ ಸುಮನಾ ಹರೀಶ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿ ಸುಮಲತಾ ಕೊಣಾಜೆ, ಹರಿಣಿ ವಿ ಕೋಟ್ಯಾನ್, ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಸದಸ್ಯರು ಸಿರಾಜ್ ಮುಡಿಪು, ಒಬಿಸಿ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿ ಸಂಪತ್ ಕುಕ್ಯಾನ್, ಸೋಮೇಶ್ವರ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪುರುಷೋತ್ತಮ್ ಗಟ್ಟಿ, ಕಾರ್ಯದರ್ಶಿ ಅರುಣ್ ಬೀರಿ, ಕೋಟೆಕಾರ್ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ದಿವ್ಯಾ ಸತೀಶ್ ಶೆಟ್ಟಿ, ಕಾರ್ಯದರ್ಶಿ ಅತುಲ್ ಬಗಂಬಿಲ, ಮುನ್ನೂರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸತೀಶ್ ಪೂಜಾರಿ, ಉಳ್ಳಾಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಸುರೇಂದ್ರ ಶೆಟ್ಟಿ ಮಂಚಿಲ, ಮಂಚನಾಡಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ರಾಜೇಶ್ ಗುಡ್ಡೆಮನೆ, ಬಿಜೆಪಿ ಪ್ರಮುಖರು ಬಾಬು ಬಂಗೇರ, ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರು ಹರೀಶ್ ಅಮ್ಲಮಗರು, ಯುವ ಮೋರ್ಚಾ ಮಂಡಲ ಕಾರ್ಯದರ್ಶಿ ಶರಣ್ ಶೆಟ್ಟಿ, ಗಣೇಶ್ ಭಂಡಾರಿ, ಮಂಡಲ ಒಬಿಸಿ ಕಾರ್ಯದರ್ಶಿ ಗೋಪಿನಾಥ್ ಬಗಂಬಿಲ, ನಿಸರ್ಗ ಲೇಔಟ್ ಬೂತ್ ಅಧ್ಯಕ್ಷರು ದೀಕ್ಷಿತ್ ನಿಸರ್ಗ, ಉಳ್ಳಾಲ ನಗರಸಭೆ ಸದಸ್ಯರು, ಸೋಮೇಶ್ವರ ಪುರಸಭೆ ಸದಸ್ಯರು, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಿಜೆಪಿ ಕುಡ್ಲ ಮಂಡಲ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ತೊಕ್ಕೋಟು ಸಭೆ ನೆತ್ಕೊಂಡು ಸಭೆ ಸ್ಥಾರಿಕೆ ಮಲ್ತೇರು. ಜೀವನ್ ಕುಮಾರ್ ತೊಕ್ಕೋಟು ಸೊಲ್ಮೆ ಸಂದಾಯರು.